21 ಗುರುವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಚನ್ನರಾಯಪಟ್ಟಣ ತಾಲೂಕು ದಿಡ್ಗ ಬಾಗೂರು ವ್ಯಾಪ್ತಿಯ ವಿವಿಧ ಗ್ರಾಮದಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ದಿಡ್ಗ, ಎಂಕೆ ಹೊಸೂರು, ರಂಗನಾಥಪುರ, ಲಕ್ಷ್ಮೀಪುರ, ಹಳೆ ದಿಡ್ಗ, ನರಿಹಳ್ಳಿ, ಪುರ, ಹೊಸಹಳ್ಳಿ, ಬಿಳಿಕೆರೆ, ತುಪ್ಪದಹಳ್ಳಿ, ಬಾಗೂರು, ಹೆಗ್ಗಡಿಗೆರೆ, ದ್ಯಾವೇನಹಳ್ಳಿ, ದಾಸಾಪುರ, ಕಗ್ಗೆರೆ, ಚೌಡೇನಹಳ್ಳಿ ಗ್ರಾಮದಲ್ಲಿ ವಿದ್ಯುತ್ ಕಡಿತವಾಗಲಿದ್ದು, ಸಾರ್ವಜನಿಕರು, ರೈತರು, ಗ್ರಾಮಸ್ಥರು ಸಹಕಾರ ನೀಡುವಂತೆ ಕೆಇಬಿ ಅಧಿಕಾರಿಗಳು ನಮ್ಮ ಚನ್ನರಾಯಪಟ್ಟಣ ಡಿಜಿಟಲ್ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ.